ಮಿಲತ್ ನಗರ ಮಸೀದಿಯ ವಾತಾವರಣದಲ್ಲಿ ಮದ್ರಸಾ ಕಟ್ಟಡದಲ್ಲಿ ಇವತ್ತು ಕೋವಿಡ್ ಲಸಿಕಾ ಶಿಬಿರವನ್ನು ಏರ್ಪಡಿಸಿದಂಥ ಈ ಮಸೀದಿಯ ಅಧ್ಯಕ್ಷರೂ ಆದ ಖಲೀಲ್ ಅವರೇ, ಸಮಾಜ ಸೇವಕರಾದಂಥ ನನ್ನ ಮಿತ್ರರಾದ ರಫೀಕುಲ್ಲಾಲ್ ಅವರೇ, ಅದೇ ರೀತಿ ಮಸೀದಿಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿದ ಎಲ್ಲ ಲಸಿಕಾ ಪ್ರಯೋಜನಾರ್ಥಿಗಳೇ, ಪ್ರಾಥಮಿಕ ಕೇಂದ್ರದ ಕೋವಿಡ್ ಲಸಿಕೆಯ ಉಸ್ತುವಾರಿಯಾದಂಥ ಡಾಕ್ಟರ್ ವಿದ್ಯಾಸಾಗರ್ ಅವರೇ, ಅವರ ಜೊತೆಯಲ್ಲಿ ಆಗಮಿಸಿದಂಥ ಆರೋಗ್ಯ ಇಲಾಖೆಯ ಎಲ್ಲ ಕಾರ್ಯಕರ್ತರೇ, ವಿಶೇಷವಾಗಿ ಇಲ್ಲಿ ಹೇಳುವಂಥ ವಿಚಾರ ಏನು ಅಂತ ಹೇಳಿದರೆ, ಜನಸಾಮಾನ್ಯರನ್ನು ತತ್ತರಿಸಿಕೊಂಡು ಜನಸಾಮಾನ್ಯರ ಬದುಕನ್ನು ಬೀದಿಪಾಲು ಮಾಡಿದಂಥ ಒಂದು ಕೋವಿಡ್ ವೈರಸ್ಸು ನಿಮ್ಮೆಲ್ಲರ ಬದುಕನ್ನು ದುಸ್ತರಕ್ಕೆ ತಂದು ಮುಟ್ಟಿಸಿದೆ. ಇದರ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಸರ್ಕಾರವು ಲಸಿಕಾವನ್ನು ನೀಡುವುದರ ಮೂಲಕ ಅದರ ವಿರುದ್ಧ ಹೋರಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಜನರಲ್ಲಿ ಭಯಭೀತರಾದಂಥ ಒಂದು ಕಾಲ ಇತ್ತು. ಲಸಿಕೆ ಕೊಡಲಿಕ್ಕೆ ಎಲ್ಲರೂ ಹಿಂಜರಿತಾ ಇದ್ದರು. ಈಗ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರು ಬಹಳ ಶ್ರದ್ಧೆಯಿಂದ ಲಸಿಕೆಯನ್ನು ಕೇಳಿಕೊಂಡು ಓಡೋಡಿ ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ತಕ್ಕವಾಗಿ ಸರ್ಕಾರವು ಕೂಡ ಕಟ್ಟಿಬದ್ಧವಾಗಿ ಲಸಿಕೆಯನ್ನು ಪೂರೈಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ವಿದ್ಯಾಸಾಗರ್ ಅಂತ ಒಂದು ಪ್ರಾಮಾಣಿಕ ಡಾಕ್ಟರ್ ವೈದ್ಯಾಧಿಕಾರಿಯವರು ಉಳ್ಳಾಳ ಪ್ರದೇಶದಲ್ಲಿ ಶಾಸಕರಾದ ಯು ಟಿ ಖಾದರ್ ಅವರ ಒಂದು ಅಪೇಕ್ಷೆಯ ಮೇರೆಗೆ ಉಳ್ಳಾಳ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಲಸಿಕಾ ಶಿಬಿರವನ್ನು ನಡೆಸ್ತಾ ಇದೆ. ಇವತ್ತು ಮಿಲ್ಲತ್ ನಗರದಲ್ಲಿ ನಡೀತಾ ಇದೆ, ಅಲೇಕಲದಲ್ಲಿ ನಡೀತಾ ಇದೆ, ತೊಕ್ಕೋಟ್ನಲ್ಲಿ ನಡೀತಾ ಇದೆ. ಹಾಗಾಗಿ ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಕೇಳಿಕೊಂಡು ಈ ಶಿಬಿರವನ್ನು ಏರ್ಪಡಿಸಿದಂಥ ನಮ್ಮ ಶಾಸಕರಾದ ಖಾದರ್ ಸಾಹೇಬರಿಗೆ, ಅದೇ ರೀತಿ ವಿದ್ಯಾಸಾಗರ್ ಅವರಿಗೆ, ಈ ಮಸೀದಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ಉಳ್ಳಾಳ ಜಮಾತಿನ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸಿ, ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಫಲಪ್ರದವಾಗಲಿ, ಈ ಮೂಲಕ ನಮ್ಮ ಊರಲ್ಲಿರುವಂಥ ಈ ಕೋವಿಡ್ ರೋಗವು ನಮ್ಮಿಂದ ದೂರವಾಗಿ ಹೋಗಲಿ, ನಮ್ಮೆಲ್ಲರ ಬದುಕು ಹಸನಾಗಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಮಿಲ್ಲತ್ ನಗರ್ ಮಸ್ಜಿದ್ ಹಾಗೂ ನಮ್ಮ ಉಳ್ಳಾಲ ಸಮುದಾಯ ಕೇಂದ್ರದ ಸಹಯೋಗದಿಂದ, ನಮ್ಮ ಸನ್ಮಾನ್ಯ ಶಾಸಕರ ಸಹಕಾರದಿಂದ ನಾವು ಇವತ್ತು ಈ ಉಚಿತ ಕೊರೋನಾ ಲಸಿಕಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರೂ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ಎಲ್ಲರೂ ದಯವಿಟ್ಟು ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸಿ, ಎಲ್ಲರೂ ಮಾಸ್ಕನ್ನು ಧರಿಸಿ, ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಿಧಾನವಾಗಿ ಬಂದು ಲಸಿಕೆಯನ್ನು ತಗೊಳ್ಬೇಕಾಗಿ ನನ್ನ ವಿನಂತಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇವತ್ತು ಲಸಿಕೆ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಅದರ ಬಗ್ಗೆ ನಿಮಗೆ ಗಡಿಬಿಡಿ ಬೇಡ, ಹಾಗೂ ಲಸಿಕೆಯ ಬಗ್ಗೆ ನಿಮಗೆ ಯಾರಿಗೂ ಯಾವುದೇ ಸಂಶಯ ಬೇಡ. ಈ ಲಸಿಕೆ ತಗೊಂಡಲ್ಲಿ ನಿಮಗೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಪ್ರತಿಯೊಬ್ಬರು, ಯಾವ ವಯಸ್ಕರಾಗಿರಲಿ, ಗರ್ಭಿಣಿ ಸ್ತ್ರೀಯರಾಗಿರಲಿ, ಎದೆಹಾಲು ಕೊಡುವಂಥ ತಾಯಂದಿರಾಗಿರಲಿ, ಅಥವಾ ಪೀರಿಯಡ್ಸ್ ಆಗಿರುವಂಥ ಮಹಿಳೆಯರಾಗಿರಲಿ, ವಯಸ್ಕರಾಗಿರಲಿ, ಅಥವಾ ಬೇರೆ ಬೇರೆ ರೋಗದಿಂದ ನರಳುವಂಥ ರೋಗಿಗಳಾಗಿರಲಿ, ಪ್ರತಿಯೊಬ್ಬರೂ ಈ ಲಸಿಕೆಯನ್ನು ತಗೊಳ್ಳುವಂಥದ್ದು. ನಾವೆಲ್ಲ ಒಂದಾಗಿ ಈ ಮಹಾಮಾರಿಯ ವಿರುದ್ಧ ಹೋರಾಡಬೇಕಾಗಿದೆ. ಇದರ ವಿರುದ್ಧ ನಾವು ಜಯಿಸಬೇಕಾಗಿದೆ. ಹಾಗೆ ಪ್ರತಿಯೊಬ್ಬರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ಕೋವಿಡ್ ಎಂಬ ಮಹಾಮಾರಿಯನ್ನು ಈ ದೇಶದಿಂದಲೇ ದೂರೀಕರಿಸುವ ಸಲುವಾಗಿ ಸರ್ಕಾರ ಹಮ್ಮಿಕೊಂಡಂತಹ ಉಚಿತ ಲಸಿಕೆ ನೀಡಿಕೆ ಕಾರ್ಯಕ್ರಮವು ಇವತ್ತು ಉಳ್ಳಾಳದ ಪ್ರತಿಯೊಂದು ಭಾಗದಲ್ಲೂ ವ್ಯವಸ್ಥಿತವಾಗಿ ನಡೆಯುತ್ತಾ ಬಂದಿದೆ. ಈ ದಿನ ಮಿಲ್ಲತ್ ನಗರದ ಹಿದಾಯ ಮಸೀದಿಯ ಮದ್ರಸಾ ಹಾಲಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಬಹಳ ಉತ್ಸಾಹದಿಂದ ಸ್ವಯಂ ಪ್ರೇರಿತರಾಗಿ ಆರೋಗ್ಯವನ್ನು ಸದೃಢವಾಗಿ ತಮ್ಮೊಂದಿಗಿಟ್ಟುಕೊಳ್ಳಬೇಕೆಂಬ ಇರಾದೆಯೊಂದಿಗೆ ಇವತ್ತು ನಮ್ಮ ಪರಿಸರದ ಜನರು ಇಲ್ಲಿ ಲಸಿಕೆಯನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿ ಮೊದಲ ಮತ್ತು ದ್ವಿತೀಯ ಎರಡೂ ಡೋಸನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಕ್ಷೇತ್ರದಾದ್ಯಂತ ನಮ್ಮ ಮೆಚ್ಚಿನ ಶಾಸಕರಾದ ಮಾಜಿ ಸಚಿವರಾಗಿರುವಂತಹ ಯು ಟಿ ಖಾದರ್ ಅವರ ಮುತುವರ್ಜಿಯ ಮೇರೆಗೆ ಉಳ್ಳಾಳ ನಗರ ಸಮುದಾಯ
ಆರೋಗ್ಯ ಕೇಂದ್ರದ ನೇತೃತ್ವ ವಹಿಸಿರುವಂತಹ ಡಾಕ್ಟರ್ ವಿದ್ಯಾಸಾಗರ್ ಅವರ ಮುಂದಾಳತ್ವದ ತಂಡ, ಅವರ ಸಿಬ್ಬಂದಿ ವರ್ಗದವರು ಇವತ್ತು ಈ ಆರೋಗ್ಯದ ಪರಿಚಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಎಲ್ಲ ಕಡೆಯಲ್ಲಿ ನಡೀತಾ ಬಂದಿದೆ. ಇಲ್ಲಿ ಕೂಡ ಅದನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಇರುವುದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಈ ಮಳೆಯ ಮಧ್ಯೆಯೂ ಕೂಡ ಹಮ್ಮಿಕೊಂಡಿರುವಂತಹ ಯಾವ ಅಡೆತಡೆಯೂ ಬರದಂತೆ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹ ನಮ್ಮ ಆತ್ಮೀಯರು, ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಂದಾಳುವಾಗಿರುವಂತಹ ರಫೀಕ್ ಮೇಲಂಗಡಿಯವರು, ಅದೇ ರೀತಿ ಈ ಮಸೀದಿಯ ಹಿದಾಯ ಮಸೀದಿ ಅಧ್ಯಕ್ಷರಾದ ಖಲೀಲ್ ರವರು ಅವರ ಮುತುವರ್ಜಿಯನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಅವರ ಜೊತೆಗೆ ಸಹಕರಿಸುತ್ತಿರುವಂತಹ ಮಿಲ್ಲತ್ ನಗರದ ಎಲ್ಲ ಯುವಕರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಜೊತೆಗೆ ಈ ಕಾರ್ಯಕ್ರಮ ನಮಗೆ ಅತಿ ಮುಖ್ಯವಾಗಿರುವುದರಿಂದ ಎಲ್ರಿಗೂ ನಾವೇ ವಾಲಂಟ್ರಿಯಾಗಿ ಸ್ವಯಂ ಜನರನ್ನು ಈ ಬಗ್ಗೆ ಉತ್ತೇಜಿಸುವ ಒಂದು ಕೆಲಸವನ್ನು ನಾವು ಮಾಡಬೇಕು. ಇವತ್ತು ಹಿದಾಯ ಮಸೀದಿಯ ಈ ಆಡಳಿತ ಸಮಿತಿಯವರು ಹೇಗೆ ಸ್ವಯಂ ಪ್ರೇರಿತರಾಗಿ ಆರೋಗ್ಯ ಇಲಾಖೆಯನ್ನು ಕಂಡು ಶಾಸಕರಲ್ಲಿ ಈ ಬಗ್ಗೆ ಮಾತನಾಡಿಕೊಂಡು ರಫೀಕ್ ರವರ ಆ ಒಂದು ಸಹಾಯವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಹಿರಿಯರಾದ KS ಮೊಯ್ದೀನ್ ರವರು ಇದ್ದಾರೆ, ಅನ್ಸಾರ್ ರವರಿದ್ದಾರೆ, ಜೊತೆಗೆ ಸಲಾಂ ರವರಿದ್ದಾರೆ. ಎಲ್ಲ ನಮ್ಮ ಹಿರಿಯರು ಇವತ್ತು ಯುವಕರು ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಿದ್ದಾರೆ. ಜೊತೆಗೆ ನಮ್ಮ ತಾಯಂದಿರು, ಸಹೋದರಿಯರು ಕೂಡ ಈ ಆರೋಗ್ಯದ ಒಂದು ಎಚ್ಚರಿಕೆಯನ್ನು ಜನರಿಗೆ ತಲುಪಿಸುವ ಸಲುವಾಗಿ ಹೆಚ್ಚು ಮುತುವರ್ಜಿಯನ್ನು, ಆಸಕ್ತಿಯನ್ನು ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮ ಮುಂದಿನ ಇತರ ಪ್ರದೇಶಗಳಲ್ಲಿ ನಡೆಯುವಾಗಲೂ ಕೂಡ ನಮ್ಮ ಜನತೆ ಹೆಚ್ಚು ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಈ ಮೂಲಕ ಉಳ್ಳಾಲದ ಸರ್ವ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಹಾಗೂ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಿಂದ ಅಲ್ ಮಸ್ಜಿದ್ ಹಿದಾಯತ್ ಇದರ ಸಹವತಿಯಿಂದ ಇವತ್ತು ಕೋವಿಶೀಲ್ಡ್ ಲಸಿಕಾ ಅಭಿಯಾನ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಕೊರೋನಾ ಎಂಬ ರೋಗದಿಂದ ದೂರ ಇಡಿಸಲು ಇದು ಒಂದೇ ಒಂದು ಮಾರ್ಗಸೂಚಿಯಾಗಿರ್ತದೆ ಈ ಕೋವಿಡ್ ಲಸಿಕಾ. ಈ ಲಸಿಕೆಯನ್ನು ಯಾರು ಭಯಪಡದೆ ಎಲ್ಲರೂ ಬಂದು ಕೊಡಬೇಕು ಹಾಗೂ ಈ ಮಹಾಮಾರಿ ರೋಗಕ್ಕೆ ಒಂದು ತಡೆಯನ್ನು ನೀಡಬೇಕು ಹಾಗೂ ನಮ್ಮ ದೇಶದಲ್ಲಿ ಕೊರೋನಾ ಮುಕ್ತ ದೇಶವಾಗಿ ನಾವು ಮಾರ್ಪಡಿಸಬೇಕು. ನಮ್ಮ ಈ ಒಂದು ಇವತ್ತು ಲಸಿಕೆ ವಿತರಿಸಲು ನಮ್ಮ ಹಿದಾಯತ್ ಮಸೀದ್ ಸಭಾಂಗದ ಮದ್ರಸದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನಾವು ಮೊದಲನೇದಾಗಿ ಈ ಊರಿನ ನಾಗರಿಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಇಲ್ಲಿರುವ ನಮ್ಮ ಹಿದಾಯತ್
ಆಡಳಿತ ಸಮಿತಿ ಹಾಗೂ ಅಧ್ಯಕ್ಷರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನಮಗೆ ಈ ಒಂದು ನಮ್ಮ ಮೇಲಂಗಡಿ ವಾರ್ಡ್ನಲ್ಲಿ ಈ ಮಿಲ್ಲತ್ ನಗರ ಪ್ರದೇಶದಲ್ಲಿ ಕೋವಿಡ್ ಲಸಿಕೆ ಅಭಿಯಾನಕ್ಕೆ ನಮಗೆ ಸಲಾವಕಾಶ ಮಾಡಿಕೊಟ್ಟಿದ್ದಂಥ ಇಲ್ಲಿನ ನಮ್ಮ ಅಧ್ಯಕ್ಷರು ಇದ್ದಾರೆ, ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಹಾಗೂ ನಮ್ಮ ಮಿಲ್ಲತ್ ನಗರ ಪ್ರದೇಶದ ಜನರಿಗೆ ಇದೊಂದು ಸುವರ್ಣ ಅವಕಾಶ. ತಮ್ಮ ಮನೆ ಬಾಗಿಲಿಗೆ ಈ ಒಂದು ಕೋವಿಡ್ ಲಸಿಕೆ ಬಂದು ಮುಟ್ಟಿದೆ. ಇದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಇದನ್ನು ಉಪಯೋಗಿಸಿ ಮುಂದಿನ ದಿನಗಳಲ್ಲಿ ತಮಗೆ ಬರುವಂಥ ಈ ಮಾರಕ ವೈರಸ್ಸಿಂದ ತಡೆಯನ್ನು ಒಡ್ಡಬಹುದು. ನಮಗೆ ಅಭಿನಂದನೆಗಳು.